ಭಾರತ, ನೇಪಾಳ, ಭೂತಾನ್ ದೇಶಗಳ ಜನಜೀವನ, ಸಂಸ್ಕೃತಿ, ಆಹಾರ ಪದ್ಧತಿಗಳ ಬಗ್ಗೆ ಅಧ್ಯಯನ ನಡೆಸಲು ಶುಕ್ರವಾರ ಬೆಳಗ್ಗೆ ಕಾಪುವಿನ ಖ್ಯಾತ ಛಾಯಾಗ್ರಾಹಕ ಸಚಿನ್ ಶೆಟ್ಟಿ ಹಾಗೂ ಆತನ ಮಿತ್ರ ಅಭಿಷೇಕ್ ಶೆಟ್ಟಿ ಜತೆಗೂಡಿ ಗೋ ಹಿಮಾಲಯನ್ ಎಂಬ ಬೈಕ್ ಯಾತ್ರೆಗೆ ಶಾಸಕ ಲಾಲಾಜಿ ಆರ್ ಮೆಂಡನ್ ಹೂಹಾರ ಹಾಕಿ ಶುಭ ಹಾರೈಸಿ ಬೈಕ್ ಯಾತ್ರೆಗೆ ಚಾಲನೆ ನೀಡಿದರು. ಕಾಪು ಎಸ್ಐ ನಿತ್ಯಾನಂದ ಗೌಡ, ಸಮಾಜ ಸೇವಕ ಲೀಲಾಧರ್ ಶೆಟ್ಟಿ, ಸೌತ್ ಕೆನರಾ ಫೋಟೋಗ್ರಾಫರ್ಸ್ ಅಸೋಸಿಯೇಷನ್ನ ಕಾಪು ವಲಯದ ಅಧ್ಯಕ್ಷ ಉದಯ್ ಪೂಜಾರಿ ಹಾಗೂ ಪದಾಧಿಕಾರಿಗಳು, ಯುವಕರಿಬ್ಬರ ಪೋಷಕರು ಹಾಗೂ ನಾಗರಿಕರು ಯುವಕರ ಸಾಹಸ ಯಾತ್ರೆಗೆ ಶುಭ ಹಾರೈಸಿದರು. ಬೆಳಗ್ಗೆ 7 ಗಂಟೆಗೆ ಹೊರಟ ಈ ಬೈಕ್ ಯಾತ್ರೆಯು ಶುಕ್ರವಾರ ಮಹಾರಾಷ್ಟ್ರದ ಸತಾರಾ ಮೂಲಕ ಮುಂಬೈ ತಲುಪಲಿದೆ. ಆ ಬಳಿಕ ಮಧ್ಯಪ್ರದೇಶದ ಇಂದೋರ್, ಉತ್ತರ ಪ್ರದೇಶದ ಝಾನ್ಸಿ, ಲಕ್ನೌ, ನೇಪಾಳದ ಸನೌಲಿ, ಕಠ್ಮಂಡು, ಭೂತಾನ್ನ ಥಿಂಪು, ಅಸ್ಸಾಂನ ಗುವಾಹಟಿ, ನಾಗಾಲ್ಯಾಂಡ್ನ ಕೊಹಿಮಾ, ಮಣಿಪುರದ ಇಂಪಾಲ್, ಮೇಘಾಲಯದ ಶಿಲಾಂಗ್, ಪಶ್ಚಿಮ ಬಂಗಾಳದ ಸಿಲಿಗುರಿ, ಕೋಲ್ಕತಾ, ಒರಿಸ್ಸಾದ ಪುರಿ, ಆಂಧ್ರಪ್ರದೇಶದ ವಿಶಾಖಪಟ್ಟಣ, ವಿಜಯವಾಡ, ರಾಜ್ಯದ ಬೆಂಗಳೂರು, ಮಂಗಳೂರು ಮೂಲಕ ಕಾಪು ತಲುಪಲಿದ್ದಾರೆ. ಒಟ್ಟು 40 ದಿನಗಳ ಈ ಯಾತ್ರೆಯಲ್ಲಿ 13,560 ಕಿಲೋಮೀಟರ್ ಕ್ರಮಿಸಲಿದ್ದಾರೆ. ಸಚಿನ್ ರಾಯಲ್ ಎನ್ಫೀಲ್ಡ್ ಹಿಮಾಲಯನ್, ಅಭಿಷೇಕ್ ರಾಯಲ್ ಎನ್ಫೀಲ್ಡ್ ಕ್ಲಾಸಿಕ್ 350 ಬೈಕ್ಗಳಲ್ಲಿ ಸಂಚರಿಸಿದರು. ಕಳೆದ ಬಾರಿ ಸಚಿನ್ ಶೆಟ್ಟಿ ಒಬ್ಬಂಟಿಯಾಗಿ ಯಶಸ್ವಿ ಲಡಾಖ್ ಯಾತ್ರೆ ಕೈಗೊಂಡಿದ್ದು, ಈ ಬಾರಿ ಅವರೊಂದಿಗೆ ಅವರ ಬಾಲ್ಯದ ಗೆಳೆಯ ಅಭಿಷೇಕ್ ಶೆಟ್ಟಿ ಸಾಥ್ ನೀಡುತ್ತಿದ್ದಾರೆ. ಭೂತಾನ್ ಹಾಗೂ ನೇಪಾಳ ದೇಶಗಳ ಸಂಸ್ಕೃತಿ, ಆಹಾರ ಪದ್ಧತಿ, ಜನಜೀವನದ ಬಗ್ಗೆ ವಿಡಿಯೋ ಚಿತ್ರೀಕರಣಗೊಳಿಸಲಿದ್ದಾರೆ. ಅಂತೆಯೇ ಅವರು ತೆರಳುತ್ತಿರುವ ಎಲ್ಲಾ ಪ್ರದೇಶಗಳ ಚಿತ್ರೀಕರಣ ಮಾಡಲಿದ್ದಾರೆ. ಈ ಸಂದರ್ಭ ಮಾತನಾಡಿದ ಶಾಸಕ ಲಾಲಾಜಿ ಆರ್ ಮೆಂಡನ್, ಕಾಪುವಿನ ಈ ಇಬ್ಬರು ಯುವಕರ ಸಾಧನೆ ರಾಷ್ಟ್ರಕ್ಕೆ ಮಾದರಿಯಾಗಲಿ. ಈ ಬೈಕ್ ಯಾತ್ರೆಯು ಇನ್ನಷ್ಟು ಯುವಕರಿಗೆ ಪ್ರೇರಣೆಯಾಗಬೇಕು. ಈ ಪ್ರಯಾಣ ಸುಖಕರವಾಗಲಿ ಎಂದು ಶುಭ ಹಾರೈಸಿದರು. ವಿಶೇಷವಾಗಿ ನಮ್ಮ ಯುವ ಮಿತ್ರರು ಸಿನಿಮಾ ರಂಗದಲ್ಲಿ ಕೂಡ ಸಾಕಷ್ಟು ಪ್ರತಿಭೆಗಳನ್ನು ಈಗಾಗಲೇ ಅವರ ಸಾಧನೆ ಮೂಲಕ ಮಾಡಿ ತೋರಿಸಿದ್ದಾರೆ. ಹಿಂದೆ ಇದೇ ಬೈಕ್ ರ್ಯಾಲಿಯಲ್ಲಿ ಅವರು ಲಡಾಖ್ ಮತ್ತಿತರ ಉತ್ತರ ಭಾರತದ ಕೆಲವು ಪ್ರದೇಶಗಳಿಗೆ ಕೂಡ ಭೇಟಿ ಕೊಟ್ಟು ಇದರ ಹಿಂದೆ ಅವರ ಸಾಹಸವನ್ನು ಅವರು ಮೆರೆದಿದ್ದಾರೆ ಮತ್ತು ಅದರಲ್ಲಿ ಅವರು ಪರಿಪೂರ್ಣರಾಗಿ ಯಶಸ್ವಿ ಕೂಡ ಆಗಿದ್ದಾರೆ. ಇವತ್ತು ಕೂಡ ಇಂಥ ಒಂದು ಬೈಕ್ ರ್ಯಾಲಿ ಮೂಲಕ ಅಥವಾ ಬೈಕ್ನ ಸಾಹಸ ಯಾತ್ರೆ ಮೂಲಕ ಅವರು ಇವತ್ತಿಂಥ ಒಂದು ಪ್ರಯತ್ನಕ್ಕೆ ಹೆಜ್ಜೆ ಇಟ್ಟಿರೋದು ಕೂಡ ನಮಗೆ ಕಾಪು ಕ್ಷೇತ್ರಕ್ಕೆ ಒಂದು ಹೆಮ್ಮೆ. ಜೊತೆಗೆ ನಮ್ಮ ಕಾಪುವಿನ ಮಲ್ಲಾರ್ ಮತ್ತು ಕಾಪು ಪರಿಸರದ ಇಬ್ಬರು ಯುವ ಮಿತ್ರರು ಕೂಡ ಇಂಥ ಒಂದು ಒಳ್ಳೆಯ ಮತ್ತು ಸದ್ಭಾವನಾ ಯಾತ್ರೆ ಅಥವಾ ಪರಿಸರದಕ್ಕೆ ಪೂರಕವಾಗುವಂಥ ಅಥವಾ ಅಲ್ಲಿಯ ಜನಜೀವನ ಅಧ್ಯಯನ ಮಾಡುವಂಥ ಬೇರೆ ಬೇರೆ ಉದ್ದೇಶವನ್ನು ಅವರು ಇಟ್ಕೊಂಡಿದ್ದಾರೆ. ಆ ಬೈಕ್ ಒಂದು ಕ್ರೀಡೆ ಮೂಲಕ ಅಥವಾ ಬೈಕ್ ರ್ಯಾಲಿ ಮೂಲಕ ಅವರು ಇತರ ದೇಶದ ಅಥವಾ ಬೇರೆ ಭಾಗದ ಜನರ ಕೂಡ ಜನಜೀವನವನ್ನು ಕೂಡ ಅಧ್ಯಯನ ಮಾಡ್ತಾರೆ. ಕಾರ್ಯಕ್ರಮದಲ್ಲಿ ಸೌತ್ ಕೆನರಾ ಫೋಟೋಗ್ರಾಫರ್ಸ್ ಅಸೋಸಿಯೇಷನ್ನ ಕಾಪು ವಲಯದ ಅಧ್ಯಕ್ಷ ಉದಯ್ ಪೂಜಾರಿ ಮುಂಡ್ಕೂರು, ಕಾರ್ಯದರ್ಶಿ ವೀರೇಂದ್ರ ಶಿರ್ವಾ, ಕೋಶಾಧಿಕಾರಿ ಸಂತೋಷ್ ಕಾಪು ಮತ್ತಿತರರು ಉಪಸ್ಥಿತರಿದ್ದರು.